ನವರಾತ್ರಿ ಹಿನ್ನೆಲೆ ಎಲ್ಲೆಡೆ ಸಡಗರ ಮನೆ ಮಾಡಿದೆ. ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ವೈಭವದಿಂದ ನಡೀತಾ ಇದೆ. ಅದರಲ್ಲೂ ಈ ನವರಾತ್ರಿಯ ದಸರಾ ಸಂಭ್ರಮಕ್ಕೆ ವಿಶೇಷ ಮೆರುಗನ್ನ ನೀಡ್ತಾ ಇರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆ ಅಬ್ಬರದ ಹುಲಿವೇಷ ಕುಣಿತ. ಈ ಹುಲಿ ಕುಣಿತದಲ್ಲಿ ನಮ್ಮನ್ನ ವಿಶೇಷವಾಗಿ ಸೆಳೆಯುವಂತದ್ದು ಅದರ ವಸ್ತ್ರ ವಿನ್ಯಾಸ. ಅದನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಎಲ್ಲೆಲ್ಲೂ ನವರಾತ್ರಿಯ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಇನ್ನು ಈ ಪ್ರಯುಕ್ತ ವಿಶೇಷವಾಗಿ ದೇವಿ ದೇವಾಲಯಗಳಿಗೆ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದೇವಿ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಅದರಲ್ಲೂ ನಮ್ಮ ಕರಾವಳಿಯಲ್ಲಿ ನಡೆಯುವಂತಹ ಈ ದಸರಾ ಸಂಭ್ರಮಕ್ಕೆ ವಿಶೇಷ ಮೆರುಗನ್ನು ನೀಡುವುದು ಕರಾವಳಿಯ ಹುಲಿವೇಷ ಕುಣಿತ. ಅಂತಹ ಅಬ್ಬರದ ಗತ್ತು ಗೈರತ್ತಿನ ಹೆಮ್ಮೆಯ ಹುಲಿವೇಷದ ಅದ್ಭುತ ಕುಣಿತಕ್ಕೆ ಮಾರು ಹೋಗದವರೇ ಇಲ್ಲ. ಹೇಳಿ ಕೇಳಿ ನಮ್ಮ ಕರಾವಳಿ ಸಾಂಸ್ಕೃತಿಕ ಕಲೆಗಳ ತವರೂರು, ದೇವಾಲಯಗಳ ನೆಲೆವೀಡು. ಅದರಲ್ಲೂ ಹುಲಿವೇಷಕ್ಕೆ, ಅದರ ಕುಣಿತಕ್ಕೆ ಅದರದೇ ಆದ ಮಹತ್ವವಿದೆ. ಹುಲಿ ದೇವಿಯ ವಾಹನ, ಶಿಷ್ಟರ ರಕ್ಷಕಿಯಾಗಿ ದುಷ್ಟರ ಶಿಕ್ಷಕಿಯಾಗಿ ನವರಾತ್ರಿ ಸಂದರ್ಭ ಅಲಂಕಾರ ಭೂಷಿತೆಯಾಗಿ ಕಂಗೊಳಿಸುವ ಈ ದೇವಿ ರೂಪವನ್ನು ನೋಡಲು ಎರಡು ಕಣ್ಣು ಸಾಲದು. ಅಂಥದ್ರಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಹುಲಿವೇಷವನ್ನು ಹಾಕುವ ಮೂಲಕ ದಸರಾ ಸಂಭ್ರಮಕ್ಕೆ ವಿಶೇಷ ಮೆರುಗನ್ನು ನೀಡ್ತಾರೆ ಕರಾವಳಿಗರು. ಆದರೆ ಹುಲಿವೇಷದ ಚಡ್ಡಿಗಳನ್ನು ತಯಾರಿಸುವ ಕೆಲವೊಂದು ಡ್ರೆಸ್ ತಯಾರಕರು ನಮ್ಮ ಮಂಗಳೂರಿನಲ್ಲಿ ಇದ್ದಾರೆ. ಹೌದು, ನಗರದ ರಥಬೀದಿಯ ಭವಂತಿ ಸ್ಟ್ರೀಟ್ನಲ್ಲಿ ಹುಲಿವೇಷ ಕುಣಿತದ ಡ್ರೆಸ್ಗಳನ್ನು ಬಿಕೆ ಸುನಿಲ್ ಟೆಕ್ಸ್ಟೈಲ್ನವರು 20 ವರ್ಷಗಳಿಂದ ತಯಾರಿಸಿಕೊಂಡು ಬರುತ್ತಿದ್ದು, ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚಾಗ್ತಿದೆ ಅಂತಾರೆ ಹುಲಿವೇಷದ ತಯಾರಿಕೆಯ ವಸ್ತ್ರ ವಿನ್ಯಾಸಕರು. ತಮಿಳ್ನಾಡಿಂದ ಬರ್ಪನ ಅಂಚೆ ಮೂಲ ಸಾಧಾರಣ ಕೆಲವು ಹೆಚ್ಚಿನ ಅಂಗಡಿ ಇಜ್ಜಿ, ಕೆಲವು ಅಂಗಡಿ ಪಾಡಿರತ್ತೆ ಜಾಸ್ತಿ ಸಾಧಾರಣ ಈಮೆ ಕುಡ್ಲದಕ್ಕೂ ಬ್ಲೂ ಬ್ಲ್ಯಾಕ್ ಬೊಕ್ಕಂಚಿ ಮಂಗಳದೇವಿದ ಮೇತಕ್ಕೂ ಸಾಧಾರಣ ಎಲ್ಲೆ ಕಲ್ಲರ್ ಚಿಟ್ಟೆ ಪಟ್ಟೆ ನೆಟ್ಟು ಪಾಡೋದಿಲ್ಲ. ಎಂಕ್ಲೆಗ್ ಸಾಧಾರಣ ಕುಡ್ಲದ ಸಾಧಾರಣ ಒಂಜಿ 10-20 ಟೀಮ್ ಮುಟ್ಟ ಬರ್ಪುಂಡು. ಸಾಧಾರಣ ಅಷ್ಟೇಮಿ ದಸರಾ ಬಂಡದೆ ಒಂಜಿ 10 ಟೀಮ್ ಎಷ್ಟು ಬಣ್ಣ ಮಂಗಳದೇವಿದ ಹಂಚಿದ ಬೊಕ್ಕ ಈಮೆ ಕುದ್ರೋಳಿದ ಹಂಚಿದ. ವಸ್ತ್ರ ವಿನ್ಯಾಸಕರು ಹುಲಿವೇಷಗಾರರ ಅಳತೆ ತೆಗೆದು ವಸ್ತ್ರಗಳನ್ನು ವಿನ್ಯಾಸ ಮಾಡಿಕೊಡ್ತಾರೆ. ಇನ್ನು ಹುಲಿವೇಷದ ಬಟ್ಟೆಗಳ ತಯಾರಿಕೆಗೆ ಬೇಕಾದ ಬಟ್ಟೆಗಳನ್ನು ಮುಂಬೈ, ತಮಿಳುನಾಡು ಮೂಲಗಳಿಂದ ತರಿಸಿಕೊಳ್ತಾರೆ. ವಿವಿಧ ರೀತಿಯಲ್ಲಿ ಬಣ್ಣಗಳಲ್ಲಿ ಹುಲಿವೇಷದ ಬಟ್ಟೆಗಳು, ಚಡ್ಡಿಗಳು ಇಲ್ಲಿ ಲಭ್ಯವಿದ್ದು, ಕಲೆಗೆ ಪ್ರೋತ್ಸಾಹಿಸುವ ಹುಲಿವೇಷ ವಸ್ತ್ರ ವಿನ್ಯಾಸಕರ ಕಾರ್ಯವನ್ನು ನಾವು ಮೆಚ್ಚಲೇಬೇಕು. ಸಂದೇಶ್ ಜಾರ, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.